ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕಾಗಿ ಕಾಮಗಾರಿ ಆರಂಭ ಆಗಿದ್ದು, ಅದರ ಭಾಗವಾಗಿ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಲಾಗಿದೆ. ದೇವಸ್ಥಾನದ ಜಮೀನಿನಲ್ಲಿ ವಾಸವಾಗಿದ್ದ ಮನೆ ತೆರವು ಮಾಡಲು ಹಿಂದೇಟು ಹಾಕಿದ್ದ ಬಿಜೆಪಿ ಮುಖಂಡನ ಮನೆಯ ಮೇಲೆ ಬುಲ್ಡೋಸರ್ ಹತ್ತಿಸಲಾಗಿದ್ದು, ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇದು ಪುತ್ತೂರಿನಲ್ಲಿ ವಿವಾದದ ಕಿಡಿ ಹೊತ್ತಿಸಿದ್ದು, ಬಿಜೆಪಿ ಮುಖಂಡರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಯನ್ನ ಧ್ವಂಸ ಮಾಡಿದ ಮುಸುಕುದಾರಿ ಯುವಕರ ವಿರುದ್ಧ ದರೋಡೆ ಕೇಸ್ ದಾಖಲಿಸಿ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ದು, ಮಾಜಿ ಸಂಸದ ನಳಿನ್ ಕುಮಾರ್ ಹಾಗೂ ಶಾಸಕ ಕಿಶೋರ್ ಕುಮಾರ್ ಭಾಗವಹಿಸಿದ್ದಾರೆ. ಈ ಮೂಲಕ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೂ ಕಾರಣವಾಗುವ ಎಲ್ಲಾ ಲಕ್ಷಣ ಕಾಣಿಸಿದೆ. ನಮ್ಗೆ ನಳ್ಳದಲ್ಲಿ ಮಹಾಲಿಂಗೇಶ್ವರನ ಜಾಗ ನಮ್ಗೆ ಬೇಡ. ಆದೇಶ ಪ್ರಶ್ನೆ ಇದ್ರು ಕೂಡ ಹೀಗೆ ನಾನು ಹೇಳ್ತಾ ಇರೋದು, JCB ಅವನ್ನ ನೀವು ಯಾರ ರೈಟಿಂಗ್ ಅಲ್ಲಿ ಆದೇಶ ಕೊಟ್ರ, ಮೌಖಿಕ ಆದೇಶ ಕೊಟ್ರ, ಯಾರು ಆದೇಶ ಕೊಟ್ರ ಅಂತ ಕೇಳೋಣಲ್ಲ. ಅದು ಪ್ರೈಮರಿ ನಾವು ಕಂಪ್ಲೇಂಟ್ ಆದೇಶ ಪ್ರಶ್ನೆ ಇದ್ರು ಕೂಡ ಹೀಗೆ ನಾನು ಹೇಳ್ತಾ ಇರೋದು, JCB ಅವನ್ನ ನೀವು ಯಾರ ರೈಟಿಂಗ್ ಅಲ್ಲಿ ಆದೇಶ ಕೊಟ್ರ, ಮೌಖಿಕ ಆದೇಶ ಕೊಟ್ರ, ಯಾರು ಆದೇಶ ಕೊಟ್ರ ಅಂತ ಕೇಳೋಣಲ್ಲ. ಅದು ಪ್ರೈಮರಿ ನಾವು ಕಂಪ್ಲೇಂಟ್ ಬಾಕಿ ಕೆಲಸ ಮಾಡಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕ ಅಶೋಕ್ ರೈ 54.85 ಕೋಟಿಯ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಇದಕ್ಕಾಗಿ ಹಲವಾರು ತಿಂಗಳ ಹಿಂದೆಯೇ ದೇವಸ್ಥಾನದ ಜಮೀನಿನಲ್ಲಿ ವಾಸವಾಗಿರುವವರು ಮನೆ ತೆರವು ಮಾಡಲು ಮನವಿ ಮಾಡಿದ್ದಾರೆ. ಕೆಲವರು ತಾವಾಗಿ ಮನೆ ತೆರವಿಗೆ ಒಪ್ಪಿದ್ರೆ, ಇನ್ನು ಕೆಲವರನ್ನ ಮನವೊಲಿಸುವ ಮೂಲಕ ತೆರವು ಮಾಡಲಾಗಿತ್ತು. ಆದರೆ ಬಿಜೆಪಿ ನಾಯಕ ರಾಜೇಶ್ ಬನ್ನೂರು ಮನೆ ತೆರವು ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ರಾತ್ರಿ ಮನೆಯಲ್ಲಿ ಯಾರು ವಾಸ ಇಲ್ಲದ ವೇಳೆ ಕೆಲವೊಂದು ಮುಸುಕುದಾರಿಗಳು ಮನೆಯನ್ನ ರಾತ್ರೋರಾತ್ರಿ ಧ್ವಂಸ ಮಾಡಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಸಾಕು ನಾಯಿಮರಿಗಳು ಸಾವನ್ನಪ್ಪಿದ್ದು, ಮನೆಯಲ್ಲಿ ಚಿನ್ನಾಭರಣ, ದಾಖಲೆ ಪತ್ರಗಳು ಕಾಣೆಯಾಗಿದೆ ಅಂತ ಆರೋಪಿಸಲಾಗಿದೆ. ಇದೊಂದು ದರೋಡೆ ಪ್ರಕರಣವಾಗಿ ಪರಿಗಣಿಸಬೇಕು, JCBಯನ್ನು ವಶಕ್ಕೆ ಪಡೆಯಬೇಕು ಹಾಗೂ ಆರೋಪಿಗಳನ್ನ ತಕ್ಷಣ ಬಂಧನ ಮಾಡಬೇಕು ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಒತ್ತಾಯಿಸಿದ್ದಾರೆ. ಬಂಧನಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡಿದ್ರೆ ಉಗ್ರ ಹೋರಾಟ ಮಾಡುವುದಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇದಾದ ಬೆನ್ನಲ್ಲೇ ಪೊಲೀಸರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್, ವಿನಯ್ ಸ್ವರ್ಣ ಮತ್ತು ಇತರರ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ಏನು ನಡೆದಿದೆ, ಈಗಾಗಲೇ ರಾಜೇಶ್ ಬನ್ನೂರವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ. ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ. ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ, ದೇವಳದ ಆಡಳಿತ ಮಂಡಳಿಯವರು ಯಾರೂ ಇರಲಿಲ್ಲ, ಮೂರನೇದು ಪೊಲೀಸ್ ಇಲಾಖೆಯಿಂದ ಯಾರೂ ಇರಲಿಲ್ಲ. ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ AC ಅವರು ಇಲ್ಲದೆ, ಪೊಲೀಸ್ ಇಲಾಖೆಯಿಂದ ಯಾರೂ ಇಲ್ಲದೆ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರೂ ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದು ದರೋಡೆ ಪ್ರಕರಣ ಆಗಿದೆ. ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಈಗ ದಾಖಲಾತಿ ಆಗಿದೆ. ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ, ಈಗಾಗಲೇ ತತ್ಕ್ಷಣ JCBಯನ್ನು ಸೀಸ್ ಮಾಡಬೇಕು. ಯಾರು 30-20 ಜನ ಗೂಂಡಾಗಳು ಬಂದು ಅವರನ್ನು ಕಟ್ಟಿ ಹಾಕಿದ್ರೆ ಅವರನ್ನು ಬಂಧಿಸಬೇಕು. ದರೋಡೆ ಪ್ರಕರಣ ದರೋಡೆ ಹೆಸರಿನಲ್ಲಿ ಕೇಸ್ ಮಾಡಿ ಅವರನ್ನು ಜೈಲಿಗೆ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ. 2 ದಿನಗಳ ಒಳಗೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪ್ರತಿಭಟನೆಯನ್ನು ಮಾಡುತ್ತೆ. ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಮುಖಂಡನ ವಿರೋಧವನ್ನ ಟೀಕಿಸಿರುವ ಶಾಸಕ ಅಶೋಕ್ ಕುಮಾರ್ ರೈ, ಮನೆ ನೆಲಸಮ ವಿಚಾರದಲ್ಲಿ ನನ್ನ ಕೈವಾಡ ಇಲ್ಲ ಅಂತ ಹೇಳಿದ್ದಾರೆ. ಮನೆ ತೆರವು ಮಾಡಲು ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ವಿರೋಧ ವ್ಯಕ್ತಪಡಿಸಿದ ಕಾರಣ ಮಹಾಲಿಂಗೇಶ್ವರನ ಭಕ್ತರು ಆ ಕೆಲಸ ಮಾಡಿರಬೇಕು. ಮನೆಗೆ ದಾಖಲೆ ಪತ್ರ ಇದ್ರೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ. ತಾವಾಗಿ ಜಾಗ ಬಿಟ್ಟುಕೊಡಲು ಒಪ್ಪದ ರಾಜೇಶ್ ಬನ್ನೂರು ಇತರರನ್ನ ಮನೆ ಬಿಟ್ಟುಕೊಡದಂತೆ ಪ್ರಚೋದಿಸಿದ್ರು. ಆದರೆ ಉಳಿದವರು ದೇವರಿಗಾಗಿ ಮನೆ ತೆರವು ಮಾಡಲು ಒಪ್ಪಿಕೊಂಡಿದ್ರು ಅಂತ ಸಮಜಾಯಿಸಿ ನೀಡಿದ್ದಾರೆ. ಪ್ರತಿಭಟನೆ ನಮಗೂ ಮಾಡಬಹುದು. ಪ್ರತಿಭಟನೆ ಅವರು ದಾಖಲೆಗಳಿದ್ರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡಬಹುದು. ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ.
ಈ ಮನೆಯಲ್ಲಿರುವಂಥ ದಾಖಲೆ ಇದ್ದರೆ, ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ದರೆ ಅವರು ಹೀಗೆ ನನ್ನ ದಾಖಲೆ ಇರುವ ಮನೆ ಇದೆ, ಇದು ಡೆಮೊಲಿಷ್ ಮಾಡಿದ್ದಾರೆ, ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವ್ರ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಏನು ದಾಖಲೆಗಳಿಲ್ಲದೆ ಹೇಗೆ ನಾನು ಕಂಪ್ಲೇಂಟ್? ಕೂಡ ದಾಖಲೆ ದರೋಡೆಗೆ ಮಾಡಿದ್ದಕ್ಕೆ ದಾಖಲೆ ಅಲ್ಲ, ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು. ದರೋಡೆ ಮಾಡಿದ್ದಕ್ಕೆ ದಾಖಲೆ ಬೇಡ, ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು. ಜೊತೆ ಸುಮಾರು ಕನಿಷ್ಠ ಒಂದು 15 ದಿವಸದಿಂದ ನಾವು ಸಂಪರ್ಕದಲ್ಲಿದ್ದೇವೆ. ಈ 2-3 ಮನೆಗಳು ಇಷ್ಟುವರೆಗೆ ಬಿಡಲಿಕ್ಕೆ ತಡವಾಗಿದ್ದು ಕೂಡ ರಾಜೇಶ್ ಬನ್ನೂರ್ ಅವರು ಹೇಳಿಯೇ ಅದನ್ನು ತಡ ಮಾಡಿಸುವಂಥದ್ದು. ಅವರೇ ಹೇಳಿದ್ರು, ಈಗ ನಾವು ಮೊನ್ನೆನೇ ಬಿಟ್ಟು ಹೋಗುವವರು ಸರ್, ನಾವು ಕೋರ್ಟಿಗೆ ಹೋಗುವವರಲ್ಲ. ಈ 2 ಮನೆಯವರು ಹೇರಿ ನಮ್ಮನ್ನು ಈ ರೀತಿ ಮಾಡಿದ್ರು. ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ, ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ, ಇವತ್ತಿನ ನಾಳೆಯಲ್ಲಿ ಬಿಟ್ಟು ಹೋಗ್ತೇವೆ.